ನಾವು ರೋಟರಿ ಕ್ಲಬ್ ಯುವದಿಂದ ಮತ್ತು ರೋಟರಿ ಕ್ಲಬ್ ವತಿಯಿಂದ ಶಾಶ್ವತ ಯೋಜನೆಗಳನ್ನು ಹಲವು ಪುತ್ತೂರಿಗೆ ಹಲವು ಕಡೆ ನಾವು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಾವು ರೋಟರಿ ಕ್ಲಬ್ ಪುತ್ತೂರು ಯುವದ ವತಿಯಿಂದ ಈಗಾಗಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಡಯಾಲಿಸಿಸ್ ಸೆಂಟರ್ ಮತ್ತು ಇನ್ನೊಂದು ಫಿಸಿಯೋಥೆರಪಿಯನ್ನು ಕೊಟ್ಟಿದ್ದೀವಿ. ಅದರ ಮುಖಾಂತರ ಈಗ ತುಂಬ ಬಡ ರೋಗಿಗಳು ಈ ಡಯಾಲಿಸಿಸ್ ಅನ್ನು ತುಂಬ ಒಂದು ತಿಂಗಳಿಗೆ ಒಂದು 150 ಜನ ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ. ಮತ್ತೆ ಇದು ಕೂಡ ಇದು ಫಿಸಿಯೋಥೆರಪಿಯನ್ನು ಕೂಡ ಒಂದು ತಿಂಗಳಿಗೆ 1,000 ಜನಗಳು ಅದನ್ನು ಉಪಯೋಗ ಪಡ್ಕೊಳ್ತಿದ್ದಾರೆ. ಅದೇ ರೀತಿ ಇನ್ನೊಂದು ನಮಗೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಬೇಡಿಕೆ ಬಂದಿರುವಂಥದ್ದು ಒಂದು ಕ್ಲಾತ್ ಬ್ಯಾಂಕ್ ಅನ್ನು ಕೊಡಬೇಕು ಅಂತ. ಕ್ಲಾತ್ ಬ್ಯಾಂಕ್ ಅಂದರೆ ಬಂದಲ್ಲಿ ನಮ್ಮಲ್ಲಿ ಬಟ್ಟೆ ಇರುವಂಥದ್ದು, ಯೋಗ್ಯವಾದ ಬಟ್ಟೆ ನಾವು ಉಪಯೋಗ ಮಾಡದಂಥದ್ದು ಮಾಡುವಂಥದ್ದನ್ನು ಅಲ್ಲಿ ಕೊಡಲಿಕ್ಕೆ ಅಲ್ಲಿ ತಂದಿಟ್ಟು ಒಳ್ಳೆ ರೀತಿಯಲ್ಲಿ ಸ್ಟೋರೇಜ್ ಮಾಡಿ ಅದನ್ನು ಇದಕ್ಕೆ ಬಾಕ್ಸ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ, ಕ್ಲಾತ್ ಬ್ಯಾಂಕ್ ಟೈಪ್. ಅದನ್ನು ಯಾವ ರೀತಿ ಅಂದರೆ ಈಗಾಗಲೇ ನಾವು ಅಲ್ಲಿ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡಲಿಕ್ಕಿದೆ. ಬಂದವರು ಯಾರು ಯೋಗ್ಯವಾದ ಬಟ್ಟೆಗಳನ್ನು ಬಂದು ಅಲ್ಲಿಟ್ಟು ಯಾರು ಬಂದವರು, ಕೆಲವರು ಪಾಪದವರು ಬಂದರೆ ಅಥವಾ ದೂರದಿಂದ ಬಂದು ಹಾಲ್ಟ್ ಆಗೋ ಬಟ್ಟೆ ಇಲ್ಲದ ಟೈಮಲ್ಲಿ ಅವ್ರು ತಗೊಂಡು ಯೂಸ್ ಮಾಡುವಂಥದ್ದು. ಅದನ್ನು ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಇದೆ, ಅದನ್ನೀಗ ಮಾಡಿಕೊಡಿದೆ. ಅದಕ್ಕೆ ನಮ್ಮ ನಾಳೆ ಜಿಲ್ಲಾ ಗವರ್ನರ್ ಭೇಟಿ ನೀಡುವ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾವು ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆಗೊಳಿಸುತ್ತಿದ್ದೇವೆ. ಮತ್ತೆ ಇನ್ನೊಂದು ನಮ್ಮ ಯೋಜನೆ ಆಗಿರುವಂಥ ಬಲ್ನಾಡು ಗೌರ್ಮೆಂಟ್ ಶಾಲೆಗೆ ನಾವಲ್ಲಿ ಒಂದು ಬಿಲ್ಡಿಂಗ್ ಆಗಲಿಕ್ಕಿದೆ. ಅಲ್ಲೊಂದು ದೊಡ್ಡ ಮಟ್ಟದ ಶಾಲೆ ಉನ್ನತೀಕರಣಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್, ಅದಕ್ಕೆ ನಾವು 1 ಲಕ್ಷ ರೂಪಾಯಿ ನಮ್ಮ ಕ್ಲಬ್ ವತಿಯಿಂದ ನಾವು ದೇಣಿಗೆಯನ್ನು ನೀಡ್ತಿದ್ದೇವೆ. ಮತ್ತೆ ಸಂಜೆ ನಡೆಯುವಂಥ ನಮ್ಮ ಗವರ್ನರ್ ಭೇಟಿಯನ್ನು ನಾವು ಇದೇ ರೋಟರಿ ಮನೀಶ್ ಹಾಲ್ನಲ್ಲಿ ನಡೆಸಿದ್ದೇವೆ. ಅಲ್ಲಿ ನಾವು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಒಂದು 3 ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಅರೆಭಾಷೆ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿ.ಪಿ. ಶಿವಾನಂದ ಅವರಿಗೆ, ಮತ್ತೆ ಮಿಷನ್ ಸ್ವಚ್ಛ ಪುತ್ತೂರಿನ ಪ್ರಮುಖರಾದ ಡಾಕ್ಟರ್ ರಾಜೇಶ್ ಬೆಜ್ಜಂಗಲ್ ಅವರಿಗೆ, ಅದೇ ರೀತಿ ಮೊನ್ನೆ ತಾನೇ ಗಾಂಧಾರಿ ವಿದ್ಯೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಕುಮಾರಿ ಸಾಮಿಕಿಯವರನ್ನು ಕೂಡ ನಾವು ಅಭಿನಂದಿಸಲಾಗ್ತದೆ. ಹೌದು, ಸಾರ್ವಜನಿಕರು ಅಂದ್ರೆ ನಮಗೆ ಯಾರಿಗೆ ನಮ್ಮಲ್ಲಿ ನಾವೇ ಯೂಸ್ ಮಾಡೋದು ಬಟ್ ನಾವು ಅಂದ್ರೆ ಬಟ್ ಅದನ್ನು ತಂದು ಇಡುದಲ್ಲಿ ತಂದು ಕ್ಲೀನ್ ಮಾಡಿ ಐರನ್ ಮಾಡಿ ಇಡಬೇಕು. ತಗೊಳ್ಳೋವರು ಕೂಡ ಯೋಗ್ಯವಾಗಿರುವಂಥ ಚೆನ್ನಾಗಿ ಇಡ್ಬೇಕು ಅದನ್ನಲ್ಲಿ. ಯಾವುದು ಅಲ್ಲ, ನೀವು ಹೇಳಿದ ಕ್ವಶನ್ ಅಲ್ಲಿ ಏನಂದ್ರೆ ಈಗ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ, ಅದಕ್ಕೆ ನಾವು ಆಸ್ಪತ್ರೆಯಿಂದ ಬಂದಂತ ಒಂದು ಬೇಡಿಕೆ ಮೇಲೆಗೆ ನಾವು ಅದಕ್ಕೆ ಸ್ಪಂದನೆ ಕೊಡ್ತಾ ಇರುವಂತದ್ದು. ಅಲ್ಲಿಗೆ ನಮ್ಮ ಡಾಕ್ಟರ್ ಯದುರಾಜ್ ಡಾಕ್ಟರ್ ಅವರು ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷ ಮೆಂಬರ್ ಕೂಡ ಅವರು, ಸದಸ್ಯರು ಕೂಡ ಅವರು. ಈ ಹಿಂದೆ ಕೂಡ ಇವರು ಹೇಳಿದಾಗೆ ನಾವು ಡಯಾಲಿಸಿಸ್ ಇರ್ಬೋದು, ಮಾರ್ಚರ್ ಇರ್ಬೋದು, ಅಥವಾ ಫಿಸಿಯೋಥೆರಪಿ ಯೂನಿಟ್ ಇರ್ಬೋದು, ಇದೆಲ್ಲವೂ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಅದರ ಮೇಲುಸ್ತುವಾರಿಯನ್ನು ಅವರು ನೋಡಿಕೊಂಡ ಕಾರಣ ಅದರ ಬಗ್ಗೆ ನಮಗೆ ಒಂದು ಕಮಿಟ್ಮೆಂಟ್ ಇದೆ ಅವರೊಟ್ಟಿಗೆ. ಈ ವಿಷಯದಲ್ಲಿ ಕೂಡ ನಾವು ಡಾಕ್ಟರ್ ಒಟ್ಟಿಗೆ ಮಾತಾಡಿದೆ. ಅಲ್ಲಿ ಒಂದು ಸಿಬ್ಬಂದಿಯನ್ನ ಇದಕ್ಕೆ ಡೇ ಟು ಡೇ ಇದನ್ನು ನೋಡ್ಕೊಳ್ಳಿಕ್ಕೆ, ಅದರ ಮೇಲ್ವಿಚಾರ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಅರೇಂಜ್ಮೆಂಟ್ ಅನ್ನು ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಇಲ್ಲದಿದ್ರೆ ನೀವು ಹೇಳಿದಾಗೆ ಹಿಂದೊಂದು ಇದಾಯ್ತು ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಅದರ ನಿರ್ವಹಣೆ ಆಗದಿದ್ರೆ ಅದು ಈ ಮಟ್ಟಕ್ಕೆ ಬರ್ತದೆ. ಎದುರಾಗಿಗೆ ಕಾಳಜಿ ಇದೆ, ನಡೀತದೆ. ಎದುರಾಗಿ ಬಿಟ್ಟು ಇನ್ನೊಬ್ರು ಬಂದ್ರೆ ಅಲ್ಲ, ಕಾಳಜಿಲ್ಲದವರು ಬಂದಾಗ ಮತ್ತೆ ಅದೇ ನೀವು ಇಲ್ಲಿ ಕಂಪನಿ ಉಂಟು ಅಲ್ಲಿಗೆ ಹೋಗ್ಬೇಕಾಗ್ತದೆ. ಸಿಬ್ಬಂದಿ ಮಾಡ್ತಾರೆ, ಯದುರಾಜರು ಇದ್ದಾರೆ ಅವರು ಮತ್ತು ಇನ್ನೊಬ್ರು ಬರ್ತಾರೆ ಅನ್ನೋ ವಿಷಯಕ್ಕೆ ನಾವು ಪ್ರಾಜೆಕ್ಟ್ ಅನ್ನ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಆದ್ರೆ ಏನಂದ್ರೆ ಇನ್ನು ಬರುವವರಿಗೆ ಕೂಡ ನಾವು ಆಸ್ಪತ್ರೆ ಒಟ್ಟಿಗೆ ಈ ಎಲ್ಲ ಪ್ರಾಜೆಕ್ಟ್ ಅನ್ನು ಕೊಡುವ ಕಾರಣ ನಿಕಟ ಒಂದು ಸಂಪರ್ಕದಲ್ಲಿದ್ದೇವೆ. ಖಾಲಿ ಯದುರಾಜ್ ಮಾತ್ರ ಅಲ್ಲ, ಅಲ್ಲಿನ ಬೇರೆ ಸಿಬ್ಬಂದಿ ವರ್ಗದವರೊಟ್ಟಿಗೆ ಕೂಡ ಆಡಳಿತ ಅಲ್ಲಿ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ. ಅದು ಮುಂದೆ ನಾವು ಅದನ್ನ ರೋಟರಿ ಕ್ಲಬ್ ಗಮನಿಸಿಕೊಂಡು ಅದರ ಮೇಲೆ ಕಾರ್ಯವನ್ನು ಮಾಡ್ತೇವೆ. ಬಟ್ಟೆ ಇಡ್ಲಿಕ್ಕೆ ನಾವು ಬೇರೆ ಬೇರೆ ಅಂಕಣಗಳನ್ನು ಮಾಡಿದ್ದೇವೆ. 10 ಅಂಕಣಗಳಿದೆ. ಒಂದರಲ್ಲಿ ಪ್ಯಾಂಟ್, ಒಂದರಲ್ಲಿ ಶರ್ಟ್, ಒಂದರಲ್ಲಿ ಬನಿಯಾನ್, ಒಂದರಲ್ಲಿ ಬರ್ಮುಡಾ ಚಡ್ಡಿ ಇದೆ. ಮತ್ತೆ ಮಹಿಳೆಯರಿಗಾಗಿ ಅವರ ಉಡುಪುಗಳು, ಸೀರೆ ಇಡ್ಲಿಕ್ಕೆ ಒಂದು ಅಂಕಣ, ಅದೇ ರೀತಿ ಬೆಡ್ಶೀಟ್ ಇಡ್ಲಿಕ್ಕೆ ಒಂದು ಅಂಕಣ, ಚುಡಿದಾರ ಇಡಲಿಕ್ಕೆ ಒಂದು ಅಂಕಣ. ಇಷ್ಟು 10 ಅಂಕಣಗಳನ್ನು ಮಾಡಿದ್ದೇವೆ ನಾವು. ಆ ಅಂಕಣದಲ್ಲಿ ಇಡುವಂಥದ್ದು ಸಾರ್ವಜನಿಕರಿಗೆ ಯಾರು ಬೇಕಾದ್ರೆ ಇಡ್ಬೋದು. ಅದೇ ರೀತಿ ಉಪಯೋಗ ಕೂಡ ಅದೇ ರೀತಿಯಲ್ಲಿ ಅಲ್ಲಿಯ ಆಸ್ಪತ್ರೆಗೆ ಬರುವವರು ಉಪಯೋಗ ಮಾಡ್ಬೋದು, ಒಳ ರೋಗಿಗಳು. ಈಗ ಅಲ್ಲಿ ಈಗ ಇರುವಂಥದ್ದು 100 ಬೆಡ್ಡಿನ ವ್ಯವಸ್ಥೆ, ಅದರಲ್ಲಿ ಸರಾಸರಿ 80 ಬೆಡ್ ಈಗ ಮೃತ್ಯು ದಾಖಲಾತಿ ಬರ್ತಾ ಇದೆ. ಅದಲ್ಲದೆ ದಿನನಿತ್ಯ ಹೊರ ರೋಗಿಗಳ ಇದರಲ್ಲಿ ಸುಮಾರು ಸರಾಸರಿ 200ರಿಂದ 250 ಹೊರ ರೋಗಿಗಳು ಬಂದು ಹೋಗ್ತಾ ಇದ್ದಾರೆ. ಅದೇ ಸೋಮವಾರ ಇತ್ಯಾದಿ ದಿನಗಳಲ್ಲಿ ಸಾಧಾರಣ 400ರಿಂದ 500 ಜನ ಹೊರ ರೋಗಿಗಳು ಕೂಡ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಈ ಕ್ಲಾತ್ ಬ್ಯಾಂಕ್ ಅಥವಾ ಹಳೆ ಬಟ್ಟೆಗಳ ಸಂಗ್ರಹ ಏನಿದೆ
ಅದರಲ್ಲಿರುವಂಥದ್ದು ಆಸ್ಪತ್ರೆಗೆ ಬರುವ ಒಳ ರೋಗಿಗಳು ಉಪಯೋಗ ಮಾಡಬಹುದು, ಹೊರ ರೋಗಿಗಳು ಪಡ್ಕೊಳ್ಬಹುದು, ಅಥವಾ ಈಗ ಹೊರಗಿರುವಂಥ ಯಾರು ಅಗತ್ಯ ಉಳ್ಳವರು ಯಾರಿದ್ದಾರೆ ಅವರು ಕೂಡ ಸಾರ್ವಜನಿಕರು ಕೂಡ ಬಂದು ಅಲ್ಲಿಂದ ತಗೊಂಡು ಪಡ್ಕೊಂಡು ಮಿಸ್ಯೂಸ್ ಅಲ್ಲ, ಅದು ಮಿಸ್ಯೂಸ್ ಅಂತ ಹೇಳಿ ಅಲ್ಲ, ಅದು ಯೂಸ್ ಅಂತೇಳಿ ನಾವು ಹೇಳುವಂಥದ್ದು. ಯೂಸ್ ಈಗ ಅಲ್ಲ, ಉದಾಹರಣೆಗೆ ಇಲ್ಲಿ ಈಗ ಪುತ್ತೂರಲ್ಲಿ ಸುಮಾರು ಜನಸಂಖ್ಯೆ ತಮ್ಗೆ ಗೊತ್ತಿರುವಂತದ್ದು. ಇಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಒಂದು ತ್ಯಾಜ್ಯ ವಿಲೇವಾರಿ ಎಷ್ಟು ಕಷ್ಟ ಇದೆಯೋ ಅದೇ ರೀತಿ ನಾವು ಹಾಕಿದ ಬಟ್ಟೆಗಳನ್ನು ಕೂಡ ವಿಲೇವಾರಿ ಮಾಡುವಂತ ಅಷ್ಟೇ ಕಷ್ಟ ಇದೆ ನಮಗೆ. ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ರೆ ತಗೊಳ್ಳೋರಿಲ್ಲ ನಮ್ಮನ್ನು. ಅಂತ ಪರಿಸ್ಥಿತಿಯಲ್ಲಿ ಎಲ್ಲಿಡುದು ಏನ್ ಮಾಡುವಂತದ್ದು ಅಂತ ಹೇಳುವಂತ ಒಂದು ಸಮಸ್ಯೆಗೆ ಇದೊಂದು ಪರಿಹಾರ, ಒಂದು ಪ್ರಯತ್ನ ನಮ್ದಷ್ಟೇ. ಇಲ್ಲ, ಒಂದು ವೇಳೆ ಈಗ ನೀವು ಹೇಳಿದಾಗ ಯಾರಾದ್ರೂ ಮಾರ್ವಾಡ್ ತಕೊಂಡು ಹೋದ್ರೆ ಕನಿಷ್ಠ ಅವರ ಜೀವನ ಹೋಯ್ತಲ್ವಾ, ಅದೊಂದು ಸಂತೋಷ ನಮ್ಗೆ. ಮಾರ್ಚರಿ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಅದಕ್ಕೆ ಅವರು ನಮ್ಮ ಕ್ಲಬ್ಗೆ ಬೇಡಿಕೆ ಇಟ್ಟಾಗ ನಾವು ಅದನ್ನು ವಹಿಸಿಕೊಂಡು ನಾವು ಪ್ರತಿಯೊಂದನ್ನು ಕೂಡ ಅವ್ರ ಹತ್ರ ಅದರ ಮೊದಲೇ ಆಲೋಚನೆ ಮಾಡಿ ಯೋಜನೆಯ ಬಗ್ಗೆ ಅಲ್ಲ ನಮ್ಮ ಮಾತು, ನಿರ್ವಹಣೆ ಅಲ್ಲಿ ಆಗ್ತಾ ಇರುವಂತ ನಿರ್ವಹಣೆ ಹೇಗೆ ಆಗ್ಬೋದು, ಅದೇ ಯಾರು ಕೊಂಡು ಹೋದ್ರೆ ಕೊಂಡೋಗಿ ಅವ್ರು ಯೂಸ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಅಲ್ಲಿ ಈಗ ಕೊಂಡೋಗಿ ಕೊಡುವವರು ತಗೊಂಡವರು ಅದೇ ಒಂದು ವ್ಯವಸ್ಥೆ ಬೇರೆ ರೀತಿಯಲ್ಲಿ ಹೋದ್ರೆ ಅಂತ ಪ್ರಶ್ನೆ ಇರುವಂತದ್ದು. ಅದು ನಿಮ್ಮ ಯೋಜನೆಯ ಬಗ್ಗೆ ಅಲ್ಲ, ಯೋಜನೆ ಚೆನ್ನಾಗಿದೆ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಲ್ವಾ, ಇಲ್ಲದವರಿಗೆ ಇದ್ದವರು ಕೊಂಡು ಹೋಗ್ಬೋದು. ಒಳ್ಳೆ ಬ್ಯಾಂಕ್ ಇದ್ರೆ ಯಾರು ಕೊಂಡು ಹೋಗ್ತಾರೆ ಅಲ್ವಾ. ಒಂದು ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡಲಿಕ್ಕೆ ಮೇಲುಸ್ತುವಾರಿಯಾಗಿ ನಮ್ಮ ರೋಟರಿ ಸಂಘದಿಂದ 2 ಜನ ಅದಕ್ಕೆ ನಿಯೋಜನೆ ನಾವು ಮಾಡಿದ್ದೀವಿ. ಹೌದು, ಅದು ಪ್ರತಿ ವಾರಕ್ಕೆ ಒಬ್ಬೊಬ್ಬರ ರೀತಿಯಲ್ಲಿ ಬಂದು ಹೋಗಿ ಕಷ್ಟ ಹೌದು ಅಲ್ಲ, ಈಗ ಅದು ಕೂಡ ಕರೆಕ್ಟ್, ಅದು ಹೌದು. ಇನ್ನೊಂದು ನಮ್ಗೆ ಅಲ್ಲಿಂದ ಬೇಡಿಕೆ ಇರುವಂತದ್ದು ಈಗ ನವಜಾತ ಶಿಶುಗಳು. ಅಲ್ಲಿ ನವಜಾತ ಶಿಶುಗಳು ಬರ್ತಾ ಇರುವಾಗ ಅಲ್ಲಿಯ ಮಕ್ಕಳಿಗೆ ಬೇಕಾದಂತ ಸ್ವಲ್ಪ ಬಟ್ಟೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೊಂದು ಪ್ರತ್ಯೇಕವಾದಂತ ಒಂದು ವಸ್ತ್ರ ಸಂಗ್ರಹ ಯೋಜನೆ ಮಾಡಬೇಕಂತ ಹೊಸ ಬಟ್ಟೆ. ಹೌದು, ಈ ಯೋಜನೆ ಯಶಸ್ವಿ ಆದ್ರೆ ಇನ್ನೊಂದು 3-6 ತಿಂಗಳ ನಂತರ ನೋಡಿ ಅದಕ್ಕೂ ಕೂಡ ಮಕ್ಕಳಿಗೋಸ್ಕರವೇ, ನವಜಾತ ಶಿಶುಗಳಿಗೋಸ್ಕರವೇ ನಾವು ಮಾಡುವಂತ ಯೋಜನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.